ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಚಮತ್ಕಾರಿ ದೇವಾಲಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಚಮತ್ಕಾರಗಳ ಬೆನ್ನತ್ತಿ ಹೋದಾಗ ಅದೆಷ್ಟೋ ಆಶ್ಚರ್ಯಕರ ಸಂಗತಿಗಳು ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿಸುತ್ತವೆ. ದೇವಸ್ಥಾನದ ಒಳಗಡೆ ಪ್ರವೇಶಿಸುವಾಗ ಚಪ್ಪಲಿಗಳನ್ನು ಹೊರಗಡೆ ಕಳಚಿಟ್ಟು ಕಾಲುಗಳನ್ನು ತೊಳೆದು ಪ್ರವೇಶಿಸುವುದು ನಮ್ಮ ಸಂಪ್ರದಾಯ. ಆದರೆ ಚಪ್ಪಲಿ ಅಥವಾ ಶೂಗಳನ್ನು ಹರಕೆಯ ರೂಪದಲ್ಲಿ ಒಪ್ಪಿಸಲಾಗುವ ದೇವಾಲಯದ ಬಗ್ಗೆ ತಿಳಿದಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲೇ ಇರುವಂತಹ ಒಂದು ಚಮತ್ಕಾರಿ ದೇವಾಲಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಓಂ ಪ್ರಕಾಶ್ ಮಹಾರಾಜ್ ಎನ್ನುವ ವ್ಯಕ್ತಿ ಸ್ಥಾಪನೆ ಮಾಡಿರುವ ಈ ದೇವಾಲಯ ಬೇರೆಲ್ಲೂ ಅಲ್ಲ, ನಮ್ಮ ಭಾರತದಲ್ಲೇ ಇದೆ. ಸಿದ್ಧಿದಾತ್ರಿ ತಾಯಿಯನ್ನು ಈತ ತನ್ನ ಮಗಳ ಸ್ಥಾನದಲ್ಲಿಟ್ಟು ಪೂಜಿಸಿ ಸ್ವತಃ ತಂದೆಯ ಸ್ಥಾನದಲ್ಲಿ ನಿಂತು ಕನ್ಯಾದಾನವನ್ನು ಮಾಡಿ ಪಾರ್ವತಿ ದೇವಿಯ ಜೊತೆ ಪರಶಿವನ ಮದುವೆಯ ಶಾಸ್ತ್ರವನ್ನು ಈ ಮಂದಿರದಲ್ಲಿಯೇ ಮಾಡಿದ್ದಾನೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಇಲ್ಲಿ ಸ್ಥಾಪಿಸಲಾದ ತಾಯಿಯ ವಿಗ್ರಹ ಪುಟ್ಟ ಹುಡುಗಿಯನ್ನು ಹೋಲುವ ರೀತಿ ಸ್ಥಾಪಿಸಲಾಗಿದ್ದು, ತಾಯಿಗೆ ಇಡೀ ದಿನ ಒಂದೇ ಬಟ್ಟೆಯಲ್ಲಿ ಬೇಜಾರಾಗಬಹುದೆಂಬ ಕಾರಣಕ್ಕಾಗಿ ದಿನಕ್ಕೆ 4ರಿಂದ 5 ಬಾರಿ ತಾಯಿಗೆ ಉಡಿಸಿರುವ ಬಟ್ಟೆಯನ್ನು ಬದಲಾಯಿಸುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ಕೂಡ ತಾಯಿಯನ್ನು ತಮ್ಮ ಮಗಳ ರೀತಿ ನೆನೆಯುತ್ತಾ ಪೂಜಿಸುತ್ತಾರೆ. ಭಕ್ತರು ತಮ್ಮ ಮನದ ಕೋರಿಕೆ ಈಡೇರಿದ ನಂತರ ಈ ಕ್ಷೇತ್ರಕ್ಕೆ ಬಂದು ಅಗತ್ಯ ವಸ್ತುಗಳಾದ ಹೊಸ ಚಪ್ಪಲಿ, ಶೂ, ಗ್ಲಾಸ್, ಬ್ಯಾಗ್ ಹಾಗೂ ಟೋಪಿಗಳನ್ನು ಹರಕೆಯ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿಗೆ ಒಪ್ಪಿಸುತ್ತಾರೆ. ಅಷ್ಟಕ್ಕೂ ಈ ದೇವಾಲಯ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಜೀಜಿಬಾಯಿ ದೇವಾಲಯ. ಈ ಕ್ಷೇತ್ರವನ್ನು ಸಿದ್ಧಿದಾತ್ರಿ ಪಹಡ್ವಾಲ್ ಮಂದಿರ್ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಇಲ್ಲಿ ನೆಲೆಸಿರುವ ದೇವತೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಪಾರ್ವತಿಯ ಅವತಾರವಾಗಿರುವ ಸಿದ್ಧಿದಾತ್ರಿ ತಾಯಿ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋದ ಕೆಳಗಿರುವ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇನ್ನಷ್ಟು ಹೊಸ ವಿಸ್ಮಯಕಾರಿ ದೇವಾಲಯಗಳ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.